ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ಇಂದಿನ ತರಗತಿನಲ್ಲಿ ನಾವು ಪದ್ಯಪಾಠ ಆದಂತಹ ವಚನಗಳು, ವಚನಕಾರರಾದ ಬಸವಣ್ಣನವರು, ಸೊನ್ನಲಿಗೆಯ ಸಿದ್ದರಾಮನವರು ಹಾಗೂ ಅಕ್ಕ ಮಹಾದೇವಿ ಈ ಸುಪ್ರಸಿದ್ಧ ವಚನಕಾರರು ಬರೆದಿರ್ತಕ್ಕಂತಹ ವಚನಗಳನ್ನು ನೋಡುವ ಹಾಗೂ ಅದರ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲಿಗೆ ಪದಗಳ ಅರ್ಥ. ಅಗಲು ಅಂದರೆ ಊಟದ ತಟ್ಟೆ, ಅಗಲು ಊಟದ ತಟ್ಟೆ. ಬಾನ ಅನ್ನ, ಬಾನ ಅನ್ನ. ಅನ್ನಕ್ಕ ಅಂದರೆ ತನಕ, ಅನ್ನಕ್ಕ ತನಕ. ಹಯನು ಅಂದರೆ ಹಾಲು ಅಥವಾ ಹಾಲಿಗೆ ಸಂಬಂಧಿಸಿದ್ದು, ಹಯನು ಹಾಲು ಅಥವಾ ಹಾಲಿಗೆ ಸಂಬಂಧಿಸಿದ್ದು. ಈಗ ಸೆಕೆಂಡ್ ಮೇನ್ ಪ್ರಶ್ನೆಗಳು. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ನೋಡುವ. ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ? ಇದಕ್ಕೆ ಉತ್ತರ, ನೀರನ್ನು ಕಂಡೊಡನೆ ಪಾಪಹರ ಪುಣ್ಯಕರವೆಂದು ಸ್ನಾನ ಮಾಡುವ, ಮರಗಳಿಗೆ ಪ್ರದಕ್ಷಿಣೆ ಬರುವ ಜನರ ಧಾರ್ಮಿಕ ನಂಬಿಕೆಗಳನ್ನು ಬಸವಣ್ಣನವರು ಖಂಡಿಸಿದ್ದಾರೆ. ನೀರನ್ನು ಕಂಡೊಡನೆ ಪಾಪಹರ ಪುಣ್ಯಕರವೆಂದು ಸ್ನಾನ ಮಾಡುವ, ಮರಗಳಿಗೆ ಪ್ರದಕ್ಷಿಣೆ ಬರುವ ಜನರ ಧಾರ್ಮಿಕ ನಂಬಿಕೆಗಳನ್ನು ಬಸವಣ್ಣನವರು ಖಂಡಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ಉತ್ತರ, ವೇಷಕ್ಕೆ ಅನುಗುಣವಾಗಿ ಆಚರಣೆಯೂ ಇರಬೇಕು ಎಂದು ಸಿದ್ದರಾಮ ಹೇಳಿದ್ದಾರೆ. ಮೂರನೇ ಪ್ರಶ್ನೆ ಹೀಗಿದೆ. ವೇದಾಂತವನ್ನು ಓದಿದವನು ಹೇಗಿರಬೇಕು ಎಂದು ಸಿದ್ದರಾಮ ಹೇಳುತ್ತಾರೆ? ಉತ್ತರ, ವೇದಾಂತವನ್ನು ಓದಿದವನು ತಾನೇ ಬ್ರಹ್ಮನೆಂಬ ಜ್ಞಾನವನ್ನು ಪಡೆದಿರಬೇಕು ಎಂದು ಅಥವಾ ಬ್ರಹ್ಮಜ್ಞಾನಿ ಎಂದು ಸಿದ್ದರಾಮವರು ಹೇಳುತ್ತಾರೆ. ನಾಲ್ಕನೇ ಪ್ರಶ್ನೆ. ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಉತ್ತರ, ಕೆರೆಗಳಲ್ಲಿ ಪವಿತ್ರ ಜಲಗಳು ಉತ್ಪತ್ತಿಯಾಗದಿದ್ದರೆ ಅವು ನಿಷ್ಪ್ರಯೋಜಕವಾಗುತ್ತವೆ. ಕೆರೆಗಳಲ್ಲಿ ಪವಿತ್ರ ಜಲಗಳು ಉತ್ಪತ್ತಿಯಾಗದಿದ್ದರೆ ಅವು ನಿಷ್ಪ್ರಯೋಜಕವಾಗುತ್ತವೆ. ಐದನೇ ಪ್ರಶ್ನೆ. ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ, ದನವಿದ್ದವರಲ್ಲಿ ಇರಬೇಕಾದ ಗುಣ ದಯ. ಆರನೇ ಪ್ರಶ್ನೆ. ಅಕ್ಕ ಮಹಾದೇವಿಯು ತನ್ನ ಬದುಕು ಯಾವಾಗ ಫಲದಾಯಕ ಆಗುತ್ತದೆ ಎಂದು ಹೇಳುತ್ತಾಳೆ? ಉತ್ತರ, ಚೆನ್ನಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಚೆನ್ನಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಏಳನೇ ಪ್ರಶ್ನೆ. ಯಾರು ಕೂಡಲ ಸಂಗಮನನ್ನು ಅರಿಯಲಾರರು? ಉತ್ತರ, ಯಾರು ಆರಿ ಹೋಗುವ ನೀರನ್ನು, ಒಣಗುವ ಮರವನ್ನು ಮೆಚ್ಚುವವರು ಅವರು ಕೂಡಲ ಸಂಗಮನನ್ನು ಅರಿಯಲಾರರು. ಮಕ್ಕಳೇ, ಈಗ ಆಮೇನ್ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ. ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ? ಉತ್ತರ, ಜನರು ನದಿ ಸರೋವರಗಳನ್ನು ಕಂಡೊಡನೆ ಪುಣ್ಯ ಸಂಪಾದನೆ ಪಾಪ ಪರಿಹಾರಕ್ಕೆಂದು ಸ್ನಾನ ಮಾಡುತ್ತಾರೆ. ಅರಳಿ, ಆಲ, ಅತ್ತಿ ಮೊದಲಾದ ಮರಗಳನ್ನು ಕಂಡಾಗ ಪ್ರದಕ್ಷಿಣೆ ಬಂದು ನಮಸ್ಕರಿಸುತ್ತಾರೆ. ನದಿ ಸರೋವರಗಳ ನೀರು ಬತ್ತಿ ಹೋಗುತ್ತದೆ, ಮರಗಳು ಒಣಗುತ್ತವೆ. ಜನರು ಅಶಾಶ್ವತವಾದವುಗಳನ್ನು ನಂಬುತ್ತಾರೆ, ಶಾಶ್ವತವಾದ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುವುದಿಲ್ಲವೆಂದು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ. ಎರಡನೇ ಪ್ರಶ್ನೆ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಈ ಮಾತಿನ ಅರ್ಥ ವೈಶಿಷ್ಟ್ಯವೇನು? ಉತ್ತರ, ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವೇ ಮುಖ್ಯವಾದುದೆಂದು ಈ ಮಾತಿನ ಅರ್ಥವಾಗಿದೆ. ನೋಡಲು ತುಂಬ ಸುಂದರಿಯಾಗಿದ್ದರೂ ಮಾತಿನಲ್ಲಿ ಗಯ್ಯಾಳಿಯಾಗಿದ್ದರೆ, ಯಾರೊಬ್ಬರಿಗೂ ಏನನ್ನೂ ಕೈಯೆತ್ತಿ ಕೊಡದ ಸ್ವಭಾವದವಳಾಗಿದ್ದರೆ
ಅಂಥವರನ್ನು ಯಾರೂ ಸಂಪರ್ಕಿಸಲಾರರು. ಈ ಮಾತು ಗಂಡು ಹೆಣ್ಣುಗಳಿಬ್ಬರಿಗೂ ಅನ್ವಯವಾಗುತ್ತದೆ. ರೂಪಕ್ಕಿಂತ ಗುಣವೇ ಮೇಲು. ಒಳ್ಳೆಯ ಗುಣವುಳ್ಳವರು ಸೌಂದರ್ಯವುಳ್ಳವರಿಗಿಂತ ಹೆಚ್ಚು ಜನಾನುರಾಗವನ್ನು ಗಳಿಸುತ್ತಾರೆ ಎಂದು ಮೇಲಿನ ಹೇಳಿಕೆ ಸಮರ್ಥಿಸುತ್ತದೆ. ಮೂರನೇ ಪ್ರಶ್ನೆ ಹೇಗಿದೆ ನೋಡುವ. ಬಸವಣ್ಣನವರು ಕುರುಡು ಸಂಪ್ರದಾಯವನ್ನು ಹೇಗೆ ಲೇವಡಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ: ಜನರು ಕಂಡ ನದಿ, ಕೆರೆ, ಸಮುದ್ರಗಳಲ್ಲಿ ಪುಣ್ಯಕರ ಪಾಪ ನಿವಾರಕವೆಂಬ ನಂಬಿಕೆಯಿಂದ ಮುಳುಗಿ ಏಳುತ್ತಾರೆ. ಅಶ್ವತ್ಥ, ಆಲ, ಶಮಿ ಮೊದಲಾದ ಮರಗಳಿಗೆ ಪ್ರದಕ್ಷಿಣೆ ಹಾಕುತ್ತಾರೆ. ಜಲವು ಬತ್ತುತ್ತದೆ, ಮರಗಳು ಒಣಗುತ್ತವೆ. ಅವು ಶಾಶ್ವತವಲ್ಲ. ಶಾಶ್ವತವಾದ ದೇವರನ್ನು ಅರಿಯದೆ ಅಶಾಶ್ವತವಾದವುಗಳಿಗೆ ಶರಣು ಹೋಗುವ ಜನರ ಆಚಾರವನ್ನು ಬಸವಣ್ಣನವರು ಲೇವಡಿ ಮಾಡಿದ್ದಾರೆ. ಈಗ ಇಮೇನ್ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ? ಮಕ್ಕಳೇ, ಇದರಲ್ಲಿ ನಾವು ಅವರ ಮೂಢನಂಬಿಕೆಗಳನ್ನು ಸಹ ಹೇಳಬೇಕಾಗಿ ಬರ್ತದೆ. ಜನರು ನದಿಗಳು, ಸರೋವರಗಳು, ಕೆರೆಗಳು ಮುಂತಾದವನ್ನು ಕಂಡೊಡನೆ ಸ್ನಾನ ಮಾಡುತ್ತಾರೆ. ಹಾಗೆ ಮಾಡುವುದು ಪುಣ್ಯಕರ ಪಾಪಹರವೆಂಬ ನಂಬಿಕೆ ಅವರಲ್ಲಿದೆ. ಬಸವಣ್ಣನವರು ಇದನ್ನು ಜನರ ಮೌಢ್ಯವೆನ್ನುತ್ತಾರೆ. ನದಿ, ಸರೋವರ, ಕೆರೆ ಮೊದಲಾದ ಜಲಾಶಯಗಳ ನೀರು ಬತ್ತಿ ಒಣಗಿ ಹೋಗುತ್ತದೆ, ಕಾಣದಂತಾಗುತ್ತದೆ. ಶಾಶ್ವತವಾಗಿರದ ಅವಕ್ಕೆ ಪುಣ್ಯವನ್ನು ಕೊಡುವ, ಪಾಪವನ್ನು ನಿವಾರಿಸುವ ಶಕ್ತಿ ಎಲ್ಲಿಂದ ಬಂದಿತು? ಇದನ್ನು ಅರಿಯದೆ ಜನರು ಅಜ್ಞಾನಿಗಳಂತೆ ನಡೆದುಕೊಳ್ಳುತ್ತಾರೆ ಎಂದು ಬಸವಣ್ಣನವರು ಹೇಳಿದ್ದಾರೆ. ಹಾಗೆಯೇ ಅರಳಿ, ಆಲ, ಅತ್ತಿ, ಬೇವು, ನೆಲ್ಲಿ ಮೊದಲಾದವು ಪವಿತ್ರ ವೃಕ್ಷಗಳೆಂದು ಭಾವಿಸಿ ಪ್ರದಕ್ಷಿಣೆ ಬರುತ್ತಾರೆ. ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾರೆ. ಈ ಮರಗಳು ಕ್ರಮೇಣ ಒಣಗಿ ಹೋಗುತ್ತವೆ. ಅವು ಸ್ಥಿರವಾದವುಗಳಲ್ಲ. ಹೀಗೆ ಅಸ್ಥಿರವಾದವುಗಳನ್ನು ಆಶ್ರಯಿಸುವವರು ಸ್ಥಿರವಾದುದನ್ನು ಹೇಗೆ ಅರಿಯಬಲ್ಲರು ಎಂದು ಬಸವಣ್ಣನವರು ಮೌಢ್ಯವನ್ನು ಖಂಡಿಸಿದ್ದಾರೆ. ಎರಡನೇ ಪ್ರಶ್ನೆ: ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ ಅಂತ ಕೇಳಿದರೆ, ಉತ್ತರ: ನೆರಳು ನೀಡದ ಮರದಿಂದ ಏನು ಉಪಯೋಗ? ಅಂಥ ಮರವಿದ್ದರೆ ಅದು ಅನುಪಯುಕ್ತವೆನಿಸುತ್ತದೆ. ದಯೆಯಿಲ್ಲದವರ ಬಳಿ ಧನವಿದ್ದರೆ ಏನು ಪ್ರಯೋಜನ? ಧನದ ಸದ್ವಿನಿಯೋಗವಾಗಬೇಕಾದರೆ ಅಗತ್ಯವಿರುವವರಿಗೆ, ಬಡವರಿಗೆ ಅದನ್ನು ದಾನ ಮಾಡಬೇಕು. ದಯಾಗುಣವಿಲ್ಲದ ಧನಿಕನಿಗೆ ಈ ಭಾವನೆ ಬರುವುದು ಅಸಾಧ್ಯ. ಹಾಲು ಕರೆಯದ ಹಸುವಿದ್ದರೆ ಏನು ಫಲ? ಸುಮ್ಮನೆ ಅದರ ಹೊಟ್ಟೆ ಹೊರೆಯುವ ಕೆಲಸ ಮಾತ್ರ ಆಗುತ್ತದೆ. ಸೌಂದರ್ಯವಿದ್ದು ಸದ್ಗುಣಗಳಿಲ್ಲದಿದ್ದರೆ ಉಪಯೋಗವೇನು? ನೋಡಲು ತುಂಬ ಸುಂದರಿ, ಆದರೆ ಮಹಾ ಜಗಳ ಗಂಟೆ. ಹಾಗಾದರೆ ಮನೋ ನೆಮ್ಮದಿ ಎಲ್ಲಿಯದು? ಊಟದ ಬಟ್ಟಲು ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ? ಬರಿಯ ಬಟ್ಟಲನ್ನೇ ತಿನ್ನಲಾಗುವುದೇ? ಹಸಿವು ಹಿಂಗುತ್ತದೆಯೇ? ಹಾಗೆಯೇ ಭಗವಂತನ ಅರಿವು ಇಲ್ಲದ ಮೇಲೆ ತಾನು ಬದುಕಿಯೂ ಫಲವಿಲ್ಲ. ಹೀಗೆ ಅಕ್ಕ ಮಹಾದೇವಿ ಹೇಳಿಕೊಂಡಿದ್ದಾಳೆ. ಮರವು ನೆರಳು ನೀಡಬೇಕು, ಧನಿಕನಿಗೆ ದಯೆ ಇರಬೇಕು, ಹಸು ಕರೆಯುವಂತಿರಬೇಕು, ಸೌಂದರ್ಯದೊಡನೆ ಸದ್ಗುಣವೂ ಇರಬೇಕು, ಊಟದ ಬಟ್ಟಲಿನಲ್ಲಿ ಆಹಾರವಿರಬೇಕು. ಅವುಗಳಂತೆಯೇ ನನ್ನ ಬದುಕು ಸಾರ್ಥಕವಾಗಬೇಕಾದರೆ ಭಗವಂತನ ಅರಿವಾಗಬೇಕು ಎಂದು ಅಕ್ಕ ಮಹಾದೇವಿ ನಿದರ್ಶನಗಳೊಡನೆ ವಿವರಿಸಿದ್ದಾಳೆ. ಮೂರನೇ ಪ್ರಶ್ನೆ: ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ ಅಂತ ಕೇಳಿದ್ದಾರೆ. ಮಕ್ಕಳೇ, ಇದಕ್ಕೆ ಉತ್ತರ ನಾವು ಎಲ್ಲ ನಿದರ್ಶನಗಳನ್ನು ವಿವರಿಸಬೇಕಾಗಿ ಬರ್ತದೆ. ಉತ್ತರ ಹೀಗೆ ಉಂಟು: ನೆರಳು ನೀಡದ ಮರದಿಂದ ಏನು ಉಪಯೋಗ? ಅಂತಹ ಮರವಿದ್ದರೆ ಅದು ಅನುಪಯುಕ್ತವೆನಿಸುತ್ತದೆ. ದಯೆಯಿಲ್ಲದವರ ಬಳಿ ಧನವಿದ್ದರೆ ಏನು ಪ್ರಯೋಜನ? ಧನದ ಸದ್ವಿನಿಯೋಗವಾಗಬೇಕಾದರೆ ಅಗತ್ಯವಿರುವವರಿಗೆ, ಬಡವರಿಗೆ ದಾನ ಮಾಡಬೇಕು. ದಯಾಗುಣವಿಲ್ಲದ ಧನಿಕನಿಗೆ ಈ ಭಾವನೆ ಬರುವುದು ಅಸಾಧ್ಯ. ಹಾಲು ಕರೆಯದ ಹಸುವಿದ್ದರೆ ಏನು ಫಲ? ಸೌಂದರ್ಯವಿದ್ದು ಸದ್ಗುಣಗಳಿಲ್ಲದಿದ್ದರೆ ಉಪಯೋಗವೇನು?
ನೋಡಲು ತುಂಬ ರೂಪವಂತೆಯಾಗಿದ್ದು ಮಹಾ ಜಗಳಗಂಟೆಯು ಸ್ವಭಾವ ಹೊಂದಿದ್ದರೆ ಯಾರಿಗೂ ಸುಖ ಶಾಂತಿ ನೀಡಲು ಅಸಾಧ್ಯ. ಊಟದ ಬಟ್ಟಲು ಇದ್ದು ಅನ್ನವಿಲ್ಲದಿದ್ದರೆ ಏನು ಲಾಭ? ಬರಿಯ ಬಟ್ಟಲನ್ನೇ ತಿನ್ನಲಾಗುವುದೇ? ಹಸಿವು ಹಿಂಗುತ್ತದೆಯೇ? ಹಾಗೆಯೇ ಭಗವಂತನ ಅರಿವು ಇಲ್ಲದ ಮೇಲೆ ತಾನು ಬದುಕಿಯೋ ಫಲವಿಲ್ಲ ಎಂದು ಅರಿವು ನೀಡಿದ್ದಾಳೆ. ಮರವು ನೆರಳು ನೀಡಬೇಕು, ಧನಿಕನಿಗೆ ದಯೆ ಇರಬೇಕು, ಹಸು ಕರೆಯುವಂತಿರಬೇಕು, ಸೌಂದರ್ಯದೊಡನೆ ಸದ್ಗುಣವೂ ಇರಬೇಕು, ಊಟದ ಬಟ್ಟಲಿನಲ್ಲಿ ಆಹಾರವಿರಬೇಕು. ಅವುಗಳಂತೆಯೇ ನನ್ನ ಬದುಕು ಸಾರ್ಥಕವಾಗಬೇಕಾದರೆ ಭಗವಂತನ ಅರಿವಾಗಬೇಕು ಎಂದು ಅಕ್ಕ ಮಹಾದೇವಿ ನಿದರ್ಶನಗಳೊಡನೆ ವಿವರಿಸಿದ್ದಾಳೆ. ಈಗ ಸಂದರ್ಭದೊಡನೆ ವಿವರಿಸಿ ಮೊದಲನೇ ಪ್ರಶ್ನೆ ನೋಡುವ. ನೀರ ಕಂಡಲ್ಲಿ ಮುಳುಗುವರಯ್ಯ. ಇದರ ಆಯ್ಕೆ ಹೀಗಿದೆ. ಈ ಮಾತನ್ನು ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಜನರು ಕಂಡ ನದಿಗಳಲ್ಲಿ, ಕೆರೆ, ಸರೋವರ, ಸಾಗರಗಳಂತಹ ಜಲಾಶಯಗಳಲ್ಲಿ ತೀರ್ಥಗಳೆಂದು ಸ್ನಾನ ಮಾಡುತ್ತಾರೆ. ಬತ್ತುವ ನೀರಿಗೆ, ಒಣಗುವ ಮರಕ್ಕೆ, ಮೆಚ್ಚಿಕೊಳ್ಳುವವರಿಗೆ ಶಾಶ್ವತವಾದ ದೇವರ ಅರಿವಾಗುವುದಾದರೂ ಹೇಗೆ ಎಂದು ಬಸವಣ್ಣನವರು ಪ್ರಶ್ನಿಸಿದ್ದಾರೆ. ಇಂತಹ ಗೊಡ್ಡು ಆಚಾರಗಳನ್ನು ಕೈಬಿಡಿ ಎಂದು ಎಚ್ಚರಿಸಿದ್ದಾರೆ. ಸ್ವಾರಸ್ಯ ಹೀಗಿದೆ. ಮನಸ್ಸಿನಲ್ಲಿ ಭಕ್ತಿ ಭಾವನೆ ಇಲ್ಲದೆ ಸಾಮಾನ್ಯ ಜನರ ಮೂಢನಂಬಿಕೆ ಆಚಾರಗಳನ್ನು ಟೀಕಿಸಿ ಅರಿವು ಮೂಡಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಪ್ರಶ್ನೆ: ವೇದಾಂತವನ್ನೋದಿ ಫಲವೇನಯ್ಯ. ಇದರ ಆಯ್ಕೆ: ಈ ಸಾಲನ್ನು ಸೊನ್ನಲಿಗೆಯ ಸಿದ್ದರಾಮನ ವಚನದಿಂದ ಆರಿಸಲಾಗಿದೆ. ಸಂದರ್ಭ: ವೇಷಕ್ಕೆ ತಕ್ಕ ಆಚಾರವೂ ಇರಬೇಕು, ಹಾಗಿಲ್ಲದಿದ್ದರೆ ಅದು ಬರೀ ಬೂಟಾಟಿಕೆಯಾಗುವುದು. ಹಾಗೆ ವೇದಾಂತವನ್ನು ಅಧ್ಯಯನ ಮಾಡಿದವರು ಬ್ರಹ್ಮಜ್ಞಾನಿಯಾಗಬೇಕು, ಹಾಗಾಗದಿದ್ದರೆ ವೇದಾಂತವನ್ನು ಓದಿಯೂ ಫಲವಿಲ್ಲವೆಂದು ಸಿದ್ದರಾಮನವರು ವಚನ ನೀಡಿದ್ದಾರೆ. ಸ್ವಾರಸ್ಯ ಹೀಗೆ ಉಂಟು. ವೇಷಕ್ಕೆ ತಕ್ಕ ನಡತೆ, ಕಾರ್ಯಕ್ಕೆ ತಕ್ಕ ಫಲವಿರಬೇಕು ಎಂದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮೂರನೇ ಪ್ರಶ್ನೆ: ಅಗಲಿದ್ದು ಫಲವೇನೋ ಬಾನವಿಲ್ಲದನ್ನಕ್ಕ. ಆಯ್ಕೆ ಹೀಗೆ ಉಂಟು. ಈ ಹೇಳಿಕೆಯನ್ನು ಅಕ್ಕ ಮಹಾದೇವಿಯವರ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅನ್ನವಿಲ್ಲದ ಬರಿಯ ಊಟದ ಬಟ್ಟಲಿನಿಂದ ಏನು ಉಪಯೋಗ ಎಂದು ಆಕೆ ಕೇಳುತ್ತಾಳೆ. ಅದರಂತೆಯೇ ತನಗೆ ಚೆನ್ನಮಲ್ಲಿಕಾರ್ಜುನನ ಅರಿವು ಆಗದಿದ್ದರೆ ತಾನಿದ್ದು ಫಲವಿಲ್ಲವೆಂದು ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯ ಹೀಗೆ ಉಂಟು. ಫಲ ದೊರಕಲು ಏನಿರಬೇಕು ಎನ್ನುವುದನ್ನು ಆಕೆ ನಿಷೇಧಾರ್ಥ ವಾಕ್ಯದ ರೂಪದಲ್ಲಿ ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ಮೈನ್ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಹೇಗೆ ಬರೆಯುವುದು ಅಂತ ನೋಡುವ. ಮೊದಲನೇ ಪ್ರಶ್ನೆ: ಬಸವಣ್ಣ ಅವರು ಬರೆದಿರತಕ್ಕಂತಹ ವಚನದ ಅಂಕಿತನಾಮ ಕೂಡಲ ಸಂಗಮ ದೇವ. ಸೊ ಹಾಗಾಗಿ ಬಸವಣ್ಣ ಕೂಡಲ ಸಂಗಮ ದೇವ, ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಅದು ಸರಿಯಾದ ಉತ್ತರ ಆಗ್ತಾ ಉಂಟು. ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ. ಮಕ್ಕಳೇ, ಈಗ ಭಾಷಾಭ್ಯಾಸ. ಮೊದಲನೇದು, ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲನೇ ಪ್ರಶ್ನೆ ಕಾಡು ಅಂದರೆ ಅಡವಿ, ಅರಣ್ಯ ಆಗ್ಬೋದು. ಹಾಗೆ ತೊಂದರೆ ಕೊಡ್ತಕ್ಕಂಥದ್ದನ್ನ ಕೂಡ ನಾವು ಕಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ. ಹಾಗಾಗಿ ಕಾಡು, ಅಡವಿ, ಅರಣ್ಯ, ಪೀಡಿಸು, ತೊಂದರೆ ಕೊಡು. ಎರಡನೇ ಪ್ರಶ್ನೆ ಕೆರೆ. ಇದಕ್ಕೆ ನಾನಾರ್ಥಗಳು ಹೇಗೆ ಉಂಟು? ತಟಾಕ, ಉಗಿರಿನಿಂದ ಗೀರು, ಬೋಳಿಸು. ಮೂರನೇ ಪ್ರಶ್ನೆ ಅಗಲು, ಊಟದ ತಟ್ಟೆ, ಬಿಟ್ಟು ಹೋಗು, ತ್ಯಜಿಸು. ಅಗಲು ಅಂದರೆ ಬಿಟ್ಟು ಹೋಗು ಅನ್ನೋ ಕೂಡ ಅರ್ಥ ಬರ್ತಾ ಉಂಟು. ನೆಕ್ಸ್ಟ್ ತೊರೆ, ಇದಕ್ಕೆ ಅರ್ಥ ಹೊಳೆ, ತೊಟ್ಟಿಡು, ಬಿಡು, ತ್ಯಜಿಸು. ಐದನೇ ಪ್ರಶ್ನೆ ಎತ್ತು, ಗೂಳಿ, ವೃಷಭ, ಮೇಲಕ್ಕೆತ್ತು, ಅಪಹರಿಸು, ಕೂಡಿಸು ಅನ್ನುವಂತಹ ಅರ್ಥಗಳು ಬರ್ತಾ ಉಂಟು. ಮಕ್ಕಳೇ, ನೆಕ್ಸ್ಟ್ ಮೈನ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಸೊ ಕೊಟ್ಟಿರ್ತಕ್ಕಂತಹ ಪದಗಳನ್ನು ನಾವು ಮೊದಲಿಗೆ ಬಿಡಿಸುವಂತೆ ಮತ್ತು ಅದರ ಸಂಧಿ ಏನು ಅಂತ ತಿಳಿಸ್ಬೇಕಾಗಿ ಬರ್ತದೆ. ಮೊದಲನೇ ಪದ ವೇಷದಂತಾಚರಣೆ. ಇದನ್ನು ಬಿಡಿಸಿದಾಗ ವೇಷದಂತೆ ಪ್ಲಸ್ ಆಚರಣೆ ಆಗ್ತಾ ಉಂಟು.
ಹಾಗೂ ಇದು ಯಾವ ಸಂಧಿ? ಲೋಪ ಸಂಧಿ. ಎರಡನೇ ಪ್ರಶ್ನೆ, ವೇದಾಂತವನ್ನು ಓದಿ. ಇದನ್ನು ಬಿಡಿಸಿದಾಗ ವೇದಾಂತವನ್ನು ಪ್ಲಸ್ ಓದಿ, ಇದು ಸಹ ಲೋಪ ಸಂಧಿ. ನೆಕ್ಸ್ಟ್, ಗುಣವಿಲ್ಲ. ಇದನ್ನು ಬಿಡಿಸಿದಾಗ ಗುಣ ಪ್ಲಸ್ ಇಲ್ಲ ಆಗ್ತದೆ, ಇದು ವಕಾರಾಗಮ ಸಂಧಿ ಆಗ್ತಾ ಉಂಟು. ಮಕ್ಕಳೇ, ಈಗ ಈ ಮೇನ್ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಅಂತ ಕೇಳಿದರೆ, ಮೊದಲನೇ ಪದ ಬ್ರಹ್ಮ, ಬ್ರಹ್ಮ ಬೊಮ್ಮ. ಎರಡನೇ ಪ್ರಶ್ನೆ ಪುಣ್ಯ, ಪುಣ್ಯ ಹೊನ್ಯ. ಮೂರನೇ ಪ್ರಶ್ನೆ ಜ್ಞಾನ, ಇದಕ್ಕೆ ಜ್ಞಾನ, ಜ್ಞಾನ ಜ್ಞಾನ. ಈಗ ಈ ಮೇನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ಮೊದಲನೇ ಪ್ರಶ್ನೆ ಮುಳುಗು, ಇದಕ್ಕೆ ವಿರುದ್ಧವಾದಂತಹ ಪದ ತೇಲು, ಮುಳುಗು ತೇಲು. ಎರಡನೇ ಪದ ಬತ್ತು, ಇದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ತುಂಬು, ಬತ್ತು ತುಂಬು. ಮೂರನೇ ಪ್ರಶ್ನೆ ಫಲ, ಫಲ ವಿಫಲ. ನಾಲ್ಕನೇ ಪ್ರಶ್ನೆ ಪುಣ್ಯ, ಪುಣ್ಯ ಇದಕ್ಕೆ ವಿರುದ್ಧಾರ್ಥಕ ಪದ ಪಾಪ, ಪುಣ್ಯ ಪಾಪ. ಐದನೇ ಪ್ರಶ್ನೆ ದಯೆ, ದಯೆ ವಿರುದ್ಧಾರ್ಥಕ ಪದ ನಿರ್ದಯೆ. ಆರನೇ ಪ್ರಶ್ನೆ ಜ್ಞಾನ, ಇದಕ್ಕೆ ವಿರುದ್ಧಾರ್ಥಕ ಪದ ಅಜ್ಞಾನ. ಮಕ್ಕಳೇ, ಇಲ್ಲಿಗೆ ವಚನಗಳು ಪದ್ಯಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯ ಆಯಿತು. ಸೊ ನೀವು ಚೆನ್ನಾಗಿ ಕಂಠಪಾಠ ಮಾಡಿರಿ ಹಾಗೂ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪದ್ಯಪಾಠದಲ್ಲಿ ಸಿಗುವ. ಅಲ್ಲಿ ತನಕ ನಮಸ್ಕಾರ.